ಪ್ರಕೃತಿಯತ್ತ ನಮ್ಮ ಚಿತ್ತ ಸಾಗಲಿ, ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಮನಸ್ಸು ಖುಷಿಯಿಂದ ತೇಲಾಡಲಿ. ಎಲ್ಲರಿಗೂ ಕೋರುವಂತಹ ತುಂಬು ಮನದಿಂದ ಶುಭ ಮುಂಜಾನೆಯನ್ನು ಕೋರುತ್ತಾ, ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಪೆರ್ಮನ್ನೂರು ಇವರ ಜಂಟಿ ಆಶ್ರಯದಲ್ಲಿ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ರಕ್ತನಿಧಿ ವಿಭಾಗ, ಯಣಪ್ಪಯ್ಯ ಆಸ್ಪತ್ರೆ, ದೇರಳಕಟ್ಟೆ ಇವರ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ನಡೆಯಲಿರುವಂತಹ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ, ಇದೀಗ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ. ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬಾಳುಗದುವೆ ವಾಸ್ತವತೆಯ ಕೈಗನ್ನಡಿ ಬರೆದು ಬಿಡೋಣ. ಶುಭಾರಂಭದ ಶುಭ ನುಡಿ ಎಂದು ಹೇಳುತ್ತಾ ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡುವ ಮೂಲಕ ಸ್ಮರಿಸಲು ಬರಲಿದ್ದಾರೆ ನಿತ್ಯಾದರ್ ಶಾಲೆಯ ವಿದ್ಯಾರ್ಥಿಗಳು. ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ಎಲ್ಲ ನಿನ್ನ ದಾನ, ಸ್ತೋತ್ರ ಸ್ವಾಮಿ ದೇವಾ, ಎಲ್ಲ ನಿನ್ನ ದಾನ, ಸ್ತೋತ್ರ ಸ್ವಾಮಿ ದೇವಾ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ಜ್ಞಾನ ಬುದ್ಧಿ ಅರಿವಾನಿಟ್ಟೆ, ತಂದೆ ತಾಯಿ ನೀ ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಕೃಪೆಯೇ ದೇವಾ, ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ, ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ, ನಿನ್ನ ಕೃಪೆ ಸಾಕು ಹರಸು ಸ್ವಾಮಿ ದೇವಾ, ನಿನ್ನ ಕೃಪೆ ಸಾಕು ಹರಸು ಸ್ವಾಮಿ ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಅತಿಥಿಗಳೆಲ್ಲರೂ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ, ಹಚ್ಚುವನ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆಯನ್ನು ಇದೀಗ ಈ ರಕ್ತದಾನ ಶಿಬಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಿತ್ಯಾದರ್ ಶಾಲೆಯ ಸಹಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸುಜಾತಾ ಇವರು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೆಲ್ಲರಿಗೂ ಶಿರವಾಗುತ್ತಾ ಆಗಮಿಸಿದ ತಮಗೆಲ್ಲರಿಗೂ ಹೃದಯದಿಂದ ವಂದಿಸುತ್ತಾ, ನಮ್ಮ ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ನ ಪೆರ್ಮನ್ನೂರು ಇವರ ಜಂಟಿ ಆಶ್ರಯದಲ್ಲಿ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ, ಯಣಪ್ಪಯ್ಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಹಾಗೂ ರಕ್ತನಿಧಿ ವಿಭಾಗ, ಯಣಪ್ಪಯ್ಯ ಆಸ್ಪತ್ರೆ, ದೇರಳಕಟ್ಟೆ ಇವರ ಸಹಕಾರದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರು, ವಂದನೀಯ ಗುರುಗಳು ಆದ ಆಂಟನಿ ಲಸ್ರಾದೋ ಇವರಿಗೆ ನಾನು ನೆರೆದ ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕವಿತರವರು ಮಡಿಕೆ ಸಸ್ಯವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಈ ಶಿಬಿರಕ್ಕೆ ಕಳೆ ನೀಡಿದ ಸೇಂಟ್ ಜೋಸೆಫ್ ಸೆಮಿನರಿ ಜಪ್ಪು ಇಲ್ಲಿನ ಮುಖ್ಯಸ್ಥರು ಹಾಗೂ ಕ್ರೈಸ್ತ ಧರ್ಮ ಗ್ರಂಥ ಬೋಧಿಸುವ
ಪ್ರಾಧ್ಯಾಪಕರು ಆಗಿರುವ ವಂದನೀಯ ಗುರುಗಳಾದ ಆಂಟನಿ ಪಿಂಟೋ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದಿಂದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನಿಯವರು ಮಡಕೆ ಸಸ್ಯ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿ ವಕೀಲ ಹಾಗೂ ಲಯನ್ಸ್ ಸೇವಾ ಚಟುವಟಿಕೆಕಾರ ಶ್ರೀಯುತ ಲಯನ್ ರೋಷನ್ ಡಿಸೋಜಾ ಇವರಿಗೂ ನಾನು ಸರ್ವರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇವರಿಗೂ ನಮ್ಮ ಮುಖ್ಯೋಪಾಧ್ಯಾಯನಿಯವರು ಮಡಕೆ ಸಸ್ಯ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಶಾಲಾ ನೆಚ್ಚಿನ ಮುಖ್ಯ ಶಿಕ್ಷಕಿಯಾದ ಭಗಿನಿ ಪ್ರಮೀಳಾ ರೋಡ್ರಿಗಸ್ ಇವರಿಗೂ ಎಲ್ಲರ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಿಕ್ಷಕಿ ಫ್ಲಾವಿಯಾ ಡಿಸೋಜೆಯವರು ಮಡಿಕೆ ಸಸ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ ಜೆಸಿಂತ ಮೆಂಡೋನ್ಸಾ ಇವರಿಗೂ ಮನದಾಳದಿಂದ ಸ್ವಾಗತಿಸುತ್ತಾ ಇವರಿಗೆ ಶಿಕ್ಷಕಿ ರೀನಾರವರು ಮಡಕೆ ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಏಣಪೈ ಆಸ್ಪತ್ರೆಯ ರಕ್ತನಿಧಿ ಬ್ಯಾಂಕಿನ ರೋಗಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವೈದ್ಯೆ ಲಕ್ಷ್ಮಿ ಇವರಿಗೂ ಒಲುಮೆಯ ಸ್ವಾಗತ ಬಯಸುತ್ತಾ ಇವರಿಗೆ ಶಿಕ್ಷಕಿ ರಿಯಾನರವರು ಮಡಕೆ ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರುವ ಏಣಪೈ ಆಸ್ಪತ್ರೆಯ ವೈದ್ಯರಾದ ಮೊಹಮ್ಮದ್ ಶಾಹಿಲ್ ಇವರಿಗೂ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಿಕ್ಷಕಿ ತಬೀತರವರು ಮಡಕೆ ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಕಾರ್ಯದರ್ಶಿ ಆಗಿರುವಂಥ ವೆಂಕಟೇಶ್ ಸರ್ ತಮಗೂ ಆದರದ ಸ್ವಾಗತ. ಇವರಿಗೆ ನಮ್ಮ ಶಿಕ್ಷಕಿ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಲಯನ್ ಝೋನಲ್ ಚೇರ್ಪರ್ಸನ್ ಲಯನ್ ಕರುಣಾಕರ್ MH ಇವರಿಗೂ ಸ್ವಾಗತ. ಇವರಿಗೆ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬ್ರದರ್ ಹಿಲೇರಿ ರೋಡ್ರಿಗಸ್ ಕಾರ್ಮೆಲೈಟ್ ಇವರಿಗೂ ನಾನು ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೂ ನಮ್ಮ ಶಿಕ್ಷಕಿ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಲಯನ್ ಶಾಂತಿ ಡಿಸೋಜಾ ಇವರಿಗೂ ನಲ್ಮೆಯ ಸ್ವಾಗತ. ಇವರಿಗೂ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಜೊತೆ ಕಾರ್ಯದರ್ಶಿ ಆಗಿರುವಂತಹ ಜೀವನ್ ಫೆರಾವೋ ಇವರಿಗೂ ನಾನು ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೂ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಲಯನ್ ರೋಹನ್ ಇವರಿಗೂ ನಾನು ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೂ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ಈ ಕಾರ್ಯಕ್ರಮಕ್ಕೆ ರಕ್ತದಾನ ನೀಡಲು ಬಹಳ ಮನುಷ್ಯನ ಜೀವನಕ್ಕೆ ಅಗತ್ಯವಾದಂತಹ ರಕ್ತದಾನವನ್ನು ನೀಡಲು
ಆಗಮಿಸಿದ ಸರ್ವರಿಗೂ ನಾನು ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇಲ್ಲಿಗೆ ಆಗಮಿಸಿದ ನಮ್ಮ ಶಾಲಾ ಮೇಲಿನ ಅಭಿಮಾನದಿಂದ ಆಗಮಿಸಿದ ನಮ್ಮ ಶಾಲಾ ಬಂಧು ವರ್ಗದವರಿಗೂ ನಾನು ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ನೀಡಲು ನಮ್ಮ ಹಳೆ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ನಾನು ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿದ್ದು ತಾಂತ್ರಿಕ ಹಾಗೂ ವಿಡಿಯೋಗ್ರಾಫ್ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಹಳೆ ವಿದ್ಯಾರ್ಥಿಗಳಾದ ಲೈನಲ್ ಮತ್ತು ರ್ಯಾನ್ಸನ್ ಇವರಿಗೂ ನಾನು ಸರ್ವರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ಶಿಕ್ಷಕ ವೃಂದ ಹಾಗೂ ಶಿಕ್ಷಕೇತರ ವರ್ಗದವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಇಲ್ಲಿಗೆ ಆಗಮಿಸಿದ ಏಣಪಯ್ಯ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳಿಗೂ ನಮ್ಮ ಸಂಸ್ಥೆಯ ಸರ್ವರ ಪರವಾಗಿಯೂ ಹಾಗೂ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನಾನು ನಮ್ಮ ಶಾಲೆಯ ಸರ್ವರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಸಿಸ್ಟರ್ ಕಾನ್ವೆಂಟಿನ ಸಿಸ್ಟರ್ ಕೂಡ ಆಗಮಿಸಿದ್ದಾರೆ. ತಮಗೂ ಸಿಸ್ಟರ್ ಪ್ರೀತಿಯ ಸ್ವಾಗತ ಬಯಸುತ್ತೇನೆ. ನಮ್ಮ ಶಾಲಾ ಸಹ ಶಿಕ್ಷಕಿಯರೆಲ್ಲರಿಗೂ ಅದೇ ರೀತಿ ಬೋಧಕೇತರ ವರ್ಗದವರಿಗೂ ಆಗಮಿಸಿದ ಸರ್ವರಿಗೂ ನಾನು ಪ್ರೀತಿಯಿಂದ ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸೋಣ ಮನಗಳ ಪ್ರೀತಿಯ ಬೃಂದಾವನವನ್ನು, ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳುತ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ರಕ್ತದಾನ ಶಿಬಿರಕ್ಕೆ ವಿದ್ಯುಕ್ತ ಚಾಲನೆ ನೀಡಿದಂತಹ ಸರ್ವರಿಗೂ ವಂದನೆಗಳು. ಹಿರಿಯ ಗುಣದ ಹಾಗೂ ವಿಭಾಗದ ಕಿರೀಟ ಶಿಸ್ತಿನ ಸಿಪಾಯಿಯಾದಂತಹ ನಮ್ಮ ಶಾಲಾ ಸಂಚಾಲಕರಿಂದ ಅಧ್ಯಕ್ಷೀಯ ನುಡಿಗಳು. ಇವರು ತಮ್ಮ ನುಡಿಪೀಠವನ್ನು ಏರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಶಾಲೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ. ನಾವು ಸಮಾಜದಲ್ಲಿ ನೋಡ್ತೇವೆ, ಒಂದು ಮನುಷ್ಯನಿಗೆ ಆಸ್ಪತ್ರೆಯಲ್ಲಿರುವಾಗ ಆಪ್ರೇಷನ್ ಆಗ್ಬೋದು, ಈ ಥರ ಕಾರ್ಯಕ್ರಮ ಆಪ್ರೇಷನ್ ಇರುವಾಗ ಅಥವಾ ರಕ್ತ ಬೇಕಂತ ಹೇಳುವಾಗ ನಮಗೆ ತುಂಬ ಕಷ್ಟ ರಕ್ತ ಸಿಕ್ಕಲಿಕ್ಕೆ. ಈ ರಕ್ತದಾನ ಮಾಡುವ ಮುಖಾಂತರ, ಬ್ಲಡ್ ಡೊನೇಷನ್ ಮಾಡುವ ಮುಖಾಂತರ ಬ್ಲಡ್ ಬ್ಯಾಂಕ್ನಲ್ಲಿ ಈಗ ರಕ್ತವು ಸಿಗ್ತದೆ. ಅನೇಕ ಜನರು
ಇದಕ್ಕೆ ಮುಂದಾಳತ್ವವನ್ನು ವಹಿಸಿಕೊಂಡು ಇಲ್ಲಿ ಬಂದು ಅವರು ರಕ್ತದಾನ ನೀಡುವ ಮುಖಾಂತರ ಅನೇಕ ಜನರ ಜೀವನ ಉಳಿಸಲು ಸಾಧ್ಯವಾಗ್ತದೆ. ನಾವು ಕೇಳ್ತಾ ಇದ್ದೇವೆ, ಗಿವ್ ಬ್ಲಡ್, ಡೊನೇಟ್ ಬ್ಲಡ್ ಆ್ಯಂಡ್ ಸೇವ್ ಲೈಫ್ ಅಂತೇಳಿ. ನಾವು ರಕ್ತದಾನ ಮಾಡುವ ಮುಖಾಂತರ ಅನೇಕ ಮಂದಿಯ ಜೀವವನ್ನು ಉಳಿಸಬಹುದು. ಅದೇ ರೀತಿ ನಾವು ರಕ್ತದಾನ ಮಾಡುವ ಮುಖಾಂತರ ನಮಗೂ ಕೂಡ ಉಳಿತಾಗ್ತದೆ. ಅದೇ ರೀತಿ ಇತರರಿಗೆ ಕೂಡ ರಕ್ತದಾನ ಮಾಡುವ ಮುಖಾಂತರ ಅವರ ಜೀವನವು ಅವರಿಗೆ ಕೂಡ ಉಳಿತು ಬಯಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ರಕ್ತದಾನ ಮಾಡಿ ಜನರ ಜೀವವನ್ನು ಉಳಿಸುವುದು ಕರ್ತವ್ಯವಾಗಿದೆ ನಮ್ಮೆಲ್ಲರ. ನಾವು ಗುರುಕುಲದಲ್ಲಿ ಕಳೆಯುವಾಗ 25 ವರ್ಷಗಳ ಹಿಂದೆ ಒಬ್ಬರು ಬ್ಲಡ್ ಕೊಟ್ಟರೆ ಮಾತ್ರ ಮತ್ತೊಬ್ಬರು ಬ್ಲಡ್ ಸಿಗ್ತಿತ್ತು. ಈಗ ಎಲ್ಲ ಸಿಗ್ತದೆ, ಆಗ ಸಿಗ್ತಿರಲಿಲ್ಲ. ಆದ್ದರಿಂದ ನಾನು ಕೂಡ ಅಲ್ಲಿಂದ ಬ್ಲಡ್ ಕೊಡಲಿಕ್ಕೆ ಆರಂಭಿಸಿದ್ದೆ. ಈಗ ಆಗೋದಿಲ್ಲ, ಯಾಕಂದರೆ ಶುಗರ್ ಬಂದಿದೆ. ಆದರೂ ಕೂಡ ನಾನು 9 ಸಲ ನಾನು ಕೊಟ್ಟಿದ್ದೇನೆ. ಒಬ್ಬರು ಫಾದರ್ ಒಬ್ಬರಿದ್ದೆ, ಅವರು ಸಾಧಾರಣ 200 ಸಲ ರಕ್ತದಾನ ಮಾಡಿದ್ದಾರೆ ಅಂತ ನಾವು ಹೇಳಿದ್ದಾರೆ. ಹಾಗೆ ನಾವು ಕೂಡ ರಕ್ತದಾನ ಮಾಡುವ ಮುಖಾಂತರ ಇತರರಿಗೆ ಒಳ್ಳೆಯದನ್ನು ಬಯಸಲಿಕ್ಕೆ ಮುಂದಾಗಬೇಕು. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖಂಡನ್ನು ವಹಿಸಿದ್ದಾರೆ ನಮ್ಮವೇ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಶಿಕ್ಷಕರು, PTA, ಅದೇ ರೀತಿ ಸದಸ್ಯರು, ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮಗೆ ಇವತ್ತು ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ಲಿಯೋ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್. ಅವರ ಆಶ್ರಯದಲ್ಲಿ ಈ ಶಿಬಿರ ನಡೆಯುವಾಗ ಎಲ್ಲ ಪದಾಧಿಕಾರಿಗಳನ್ನು ಹೆಸರು ತೆಗೆಯದೆ ನಾನು ಅವರನ್ನು ಸ್ಮರಿಸಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವತ್ತು ನಮಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಎಣ್ಣಪಯ್ಯ ಹಾಸ್ಪಿಟಲ್. ನಾನು ಇಲ್ಲಿ ಬಂದ ನಂತರ ಸುಮಾರು 2-3 ಸಲ ಇಲ್ಲಿ ಬೇರೆ ಬೇರೆ ರೀತಿಯ ಶಿಬಿರವನ್ನು ಎಣ್ಣಪಯ್ಯ ಹಾಸ್ಪಿಟಲ್ ಮುಖಾಂತರ ಮಾಡಿದ್ದಾರೆ. ಇವತ್ತು ಇಲ್ಲಿ ಅವರು ತಮ್ಮ ಉದಾರ ಮನಸ್ಸಿನಿಂದ ಬಂದು ಈ ಸೇವೆಯನ್ನು ಸಲ್ಲಿಸ್ತಾರೆ. ನಾನು ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ವೈದ್ಯರಿಗೂ, ಅದೇ ರೀತಿ ಅಲ್ಲಿದ್ದಂಥ ಮ್ಯಾನೇಜ್ಮೆಂಟ್ ಕಮಿಟಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಭೆಯ ಪ್ರಗತಿ, ಗೌರವದ ಪ್ರೀತಿ, ನೂತನ ಮಾತಿನ ಸರತಿ, ನೀವೇ ನಮ್ಮ ಮುಖ್ಯ ಅತಿಥಿ. ನಿಮ್ಮಂತಹ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಎಂದು ಹೇಳುತ್ತಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತಹ ಆಂಥೋನಿ ಪಿಂಟೋ, ಸೈಂಟ್ ಜೋಸೆಫ್ ಸೆಮಿನಾರ್ ಮುಖ್ಯಸ್ಥರು ಇವರಿಂದ ಆತಿಥ್ಯದ ನುಡಿಗಳು. ಅದಕ್ಕೂ ಮುನ್ನ ಇವರ ಕಿರುಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ ಶಿಕ್ಷಕಿ ಪ್ರೀತಾ ಇವರಿಂದ. ವಂದನೀಯ ಗುರುಗಳಾಗಿರುವ ಆಂಟೋನಿ ಜಾರ್ಜ್ ಪಿಂಟೋರವರು ನಾರಾವಿಯ ಪವಿತ್ರ ಕ್ಷೇತ್ರವಾದ ಸೆಂಟ್ ಆಂಟೋನಿ ದೇವಾಲಯದ ಪಾಲನಾ ಸ್ಥಳದಲ್ಲಿ ಶ್ರೀಯುತ ಡೆನಿಸ್ ಪಿಂಟೋ ಹಾಗೂ ಶ್ರೀಮತಿ ಜುವಾನ್ನ ಮಿರಾಂದರವರ ಮಗನಾಗಿ ಜನಿಸಿದರು. 6ನೇ ಏಪ್ರಿಲ್ 1999ರಲ್ಲಿ ತಮ್ಮ ಸಾಹಸಮಯ ಬದುಕಿನ ಪಯಣವನ್ನು ಪ್ರಾರಂಭಿಸಿದ ಇವರು ಮಂಗಳೂರು ಹಾಗೂ ಗುಲ್ಬರ್ಗದ ಅನೇಕ ಕ್ರೈಸ್ತ ಧರ್ಮ ಕೇಂದ್ರಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಬಳಿಕ ತಮ್ಮ ಮುಂದಿನ ಕ್ರೈಸ್ತ ಧರ್ಮ ಗ್ರಂಥದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕ್ರೈಸ್ತ ಧರ್ಮದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದು ರೋಮಿನ ಪಾಂಟಿಫಿಕಲ್ ಬಿಬ್ಲಿಕಲ್ ವಿದ್ಯಾಸಂಸ್ಥೆಯಲ್ಲಿ ಇವರು 2004ರಿಂದ 2008ನೇವರೆಗೆ ಹಾಗೂ 2013ರಲ್ಲಿ ಧರ್ಮಶಾಸ್ತ್ರದ ಶಿಕ್ಷಣವನ್ನು ಪಡೆದಿರುತ್ತಾರೆ. ವಂದನೀಯ ಗುರುಗಳಾದ ಆಂಟೋನಿ ಜಾರ್ಜ್ ಪಿಂಟೋರವರು ಪ್ರಸ್ತುತ ಕ್ರೈಸ್ತ ಧರ್ಮ ಗ್ರಂಥ ಬೋಧಿಸುವ ಪ್ರಚಾರಕರಾಗಿ ಜೆಪ್ಪಿನ ಸೈಂಟ್ ಜೋಸೆಫ್ ಸೆಮಿನರಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಒಳ್ಳೆಯ ಹಾಡುಗಾರರು, ಪ್ರಸ್ತುತ ಪುಸ್ತಕ ಪ್ರೇಮಿಯಲ್ಲದೆ ಒಳ್ಳೆಯ ಬರಹಗಾರರು, ಜೊತೆಗೆ ಒಳ್ಳೆಯ ಬೋಧಕರು ಆಗಿದ್ದು ಹಾಸ್ಯ ಪ್ರವೃತ್ತಿಯಿಂದ ಎಲ್ಲರನ್ನು ಸಂತುಷ್ಟಪಡಿಸುವವರೊಂದಿಗೆ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರನ್ನು ನಾನು ಇಂದಿನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೀಗ ತಮ್ಮಿಂದ 2 ಹಿತನುಡಿಗಳು. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತಿರುವ ವಂದನೀಯ ಗುರುಗಳಾದ ಆಂಟೋನಿ ಲಸ್ರಾದೋ ಇವರೇ, ಈ ಶಾಲೆಯ ಸಂಚಾಲಕರು
ಆಗಿದ್ದಾರೆ. ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಪ್ರಮೀಳಾ, ಲಯನ್ಸ್ ಕ್ಲಬ್ ವತಿಯಿಂದ ಬಂದಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಯನೋಪಯ ಆಸ್ಪತ್ರೆಯಿಂದ ಬಂದಂತಹ ಡಾಕ್ಟರ್ ಮತ್ತು ಸಿಬ್ಬಂದಿ, ಈ ಶಾಲೆಯ ಎಲ್ಲ ಮುಖ್ಯ ಉಪಾಧ್ಯಾಯರು, ಉಪಾಧ್ಯಾಯಿನಿಯರು ಮತ್ತು ಹಲವು ಮಂದಿ ಯುವ ಜನರನ್ನು ನೋಡ್ತಾ ಇದ್ದೇನೆ. ಎಲ್ಲರನ್ನು ನಾನು ವಂದಿಸ್ತೇನೆ. ಹಾಗೂ ಇಲ್ಲಿ ಧರ್ಮ ಭಗಿನಿಯರಿದ್ದಾರೆ, ಅವರನ್ನು ವಂದಿಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಸಿಸ್ಟರ್ ಅವರು ಆಹ್ವಾನಿಸಿದ್ದಾಗ ನಾನು ತುಂಬ ಮನಸ್ಸಿನಿಂದ ಒಪ್ಪಿಕೊಂಡೆ. ಯಾಕೆಂದರೆ ಇದೊಂದು ನನಗೆ ತುಂಬ ಸಂತೋಷದ ಒಂದು ಚಟುವಟಿಕೆ. ನನ್ನ ಜೀವನದಲ್ಲಿ ನನಗೆ ತುಂಬ ತೃಪ್ತಿ ತಂದಂಥ ಒಂದು ವಿಷಯ ಏನೆಂದರೆ ರಕ್ತದಾನ. ದಾನದಲ್ಲಿ ಅತಿ ದೊಡ್ಡ ದಾನ ಸಮಾಧಾನ. ಅದು ಆ ಸಮಾಧಾನ ನಮಗೆ ಬೇಕಾದರೆ ಒಂದು ಕೆಲಸ, ಒಳ್ಳೆಯ ಕೆಲಸ ನಾವು ಮಾಡಬಹುದು, ಅದು ರಕ್ತದಾನ. ನಾನು ಸಂತ ಜೋಸೆಫರ ಸೆಮಿನರಿಯಲ್ಲಿ ನನ್ನ ಸೇವೆಯನ್ನು ನೀಡ್ತಾ ಇದ್ದೇನೆ. ಅಲ್ಲಿ ಪ್ರಸ್ತುತ ಈ ವರ್ಷ 150 ಮಂದಿ ವಿದ್ಯಾರ್ಥಿಗಳು, ಅಂದರೆ ಗುರುಗಳಾಗಲಿಕ್ಕೆ ಕಲಿಯುವವರು ಅಲ್ಲಿದ್ದಾರೆ. ನಮಗೆ ಪ್ರತಿದಿನ ಎಂಬಂತೆ ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ ಮತ್ತು KMC ಹಾಸ್ಪಿಟಲ್ನಿಂದ ಕೂಡ ಮತ್ತು ಹಲವು ಬೇರೆ ಕಡೆಯಿಂದ ಕರೆಗಳು ಬರ್ತವೆ, ಕಾಲ್ ಬರ್ತದೆ. ಯಾಕೆಂದರೆ ಪೇಷಂಟ್ಸ್ ಇದ್ದಾರೆ. ಇಲ್ಲಿ ಕಲಿತಿರುವ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯು ನಿರಂತರವಾಗಿ ರಕ್ತದಾನದ ಒಂದು ಸೇವೆಯನ್ನು ಮಾಡ್ತಾ ಇದೆ. ಇಂಥ ಒಂದು ಸಭೆ ನಡೆಸಿ ನಾವು ಮಾಡಲಿಲ್ಲ, ಆದರೆ ದಿನಕ್ಕಿಂತ ದಿನಕ್ಕೊಂದು ಹೋಗಿ ರಕ್ತದಾನ ಮಾಡ್ತಾರೆ. ಪೇಷಂಟ್ಸ್ಗೆ ಅರ್ಜೆಂಟ್ ಆಪರೇಷನಲ್ಲಿ ಇರುವಾಗ ಕಾಲ್ ಮಾಡಿ ನಮ್ಮ ಈ ವಿದ್ಯಾರ್ಥಿಗಳು ಹೋಗಿ ರಕ್ತದಾನ ಮಾಡ್ತಾರೆ. ಕೆಲವರು ಕರೆ ಮಾಡುವಾಗ ಹೇಳ್ತಾರೆ, ನಮಗೆ ಒಂದು 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಬ್ಲಡ್ ಬೇಕಿತ್ತು. ನಾವು ಕೇಳುವ ಮೊದಲ ಪ್ರಶ್ನೆ ಏನಂದರೆ, ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ನೆರೆಹೊರೆಯ ಅಥವಾ ನೆಂಟರಲ್ಲಿ ರಕ್ತದಾನ ಮಾಡುವವರು ಯಾರಿಲ್ವಾ? ಅದು ಸ್ವಲ್ಪ ಒಬ್ಬರಿಗೆ ಟ್ಯೂಷನ್ ಇದೆ, ಮತ್ತೊಬ್ಬರಿಗೆ ಕೋಚಿಂಗ್ ಇದೆ, ಮತ್ತು ಮಕ್ಕಳಿಗೆ ಭಯ ಆಗ್ತದೆ ಅಂತ ಹೇಳಿ ಅವರು ತಮ್ಮ ಜವಾಬ್ದಾರಿಯನ್ನು ಮಾಡಲು ತಯಾರಿಲ್ಲ. ಮತ್ತೆ ಕೆಲವು ಹೇಳ್ತಾರೆ, ನಮಗೆ ಭಯ ಆಗ್ತಾ ಇದೆ. ಒಬ್ಬ ಸ್ಟೂಡೆಂಟ್ ಹೋಗುವಾಗಲೇ ಸ್ವಲ್ಪ ಟೆನ್ಷನ್ ಆಗಿತ್ತು ಕಾಣ್ತದೆ, ಪ್ರೆಷರ್ ತುಂಬ ಲೋ ಆಗಿತ್ತು, ಅದಕ್ಕೆ ಅವರನ್ನು ಹಿಂದೆ ಕಳಿಸಿದ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ರಕ್ತದಾನ ಯಾರು ಮಾಡಬಹುದು? ಒಂದು ಒಳ್ಳೆಯ ಪ್ರಶ್ನೆ. ಯಾರು ಮಾಡ್ಬೋದು? ಒಳ್ಳೆಯ ಆರೋಗ್ಯ ಇರುವ ಮತ್ತು ತುಂಬ ವಯಸ್ಸಾಗದ ಯಾರು ರಕ್ತದಾನ ಮಾಡ್ಬೋದು. ಕರೆಕ್ಟ್ ಅಲ್ಲ ಡಾಕ್ಟರ್? ನಾನು ಒಂದು 25-30 ಬಾರಿ, ನನಗೆ ಕರೆಕ್ಟ್ ನೆನಪಿಲ್ಲ, 25-30 ಬಾರಿ ರಕ್ತದಾನ ಮಾಡಿದ್ದೇನೆ. ನನ್ನ ಬ್ಲಡ್ ಗ್ರೂಪು B ನೆಗೆಟಿವ್. ಒಂದು ಕತೆ ಹೀಗಿದೆ, ಒಂದು ಸಾರಿ ಒಂದು ಆಕ್ಸಿಡೆಂಟ್ ಆಯಿತು. ಅದು ಆಕ್ಸಿಡೆಂಟ್ ಆಗಿದ್ದು ಇಬ್ಬರು ವೈರಿಗಳ ನಡುವೆ. ಅದರಲ್ಲಿ ಒಬ್ಬರು ತುಂಬ ಸೀರಿಯಸ್ ಆಗಿತ್ತು. ಆಗ ಈ ವೈರಿ ಆಕ್ಸಿಡೆಂಟ್ ಆಗಿದ್ರು, ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಯಿತು, ಬೇರೆ ಉಪಾಯ ಇರಲಿಲ್ಲ. ಅಲ್ಲಿ ಎಮರ್ಜೆನ್ಸಿಯಲ್ಲಿ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಬ್ಲಡ್ ಗ್ರೂಪು ನಾವು ಚೆಕ್ ಮಾಡಿದ್ದೆವು, ನಿಮ್ಮದು ಮತ್ತು ಆ ಪೇಷಂಟಿನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇದೆ, ನೀವು ಅವರಿಗೆ ಬ್ಲಡ್ ಡೊನೇಷನ್ ಮಾಡ್ತೀರಾ ಅಂತ ಹೇಳಿ. ಇವರಿಗೆ ಕೇಳಿಯೇ ತುಂಬ ಭಯ ಆಯಿತು. ನಾವು ವೈರಿಗಳು, ನಾವು ಮಾತಾಡೋದಿಲ್ಲ, ನಾನು ರಕ್ತ ಕೊಡ್ಬೋದಾ? ಅದಕ್ಕೆ ಡಾಕ್ಟ್ರ್ ಹೇಳಿದರು, ಇಲ್ಲಿ ಆಸ್ಪತ್ರೆಯಲ್ಲಿ ವೈರಿಗಳ ಗ್ರೂಪ್ ಅಂತ ಬ್ಲಡ್ ಗ್ರೂಪ್ ಇಲ್ಲ,
ಇಲ್ಲಿ ಇರೋದು ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಅದು ಬ್ಲಡ್ ಇರುವುದು. ವೈರಿಗಳು ಯಾವ ಜಾತಿ ಯಾವ ಧರ್ಮ ಅದು ಇಲ್ಲಿ ಇಲ್ಲ ಅಂತ ಹೇಳಿ. ಪ್ರಿಯರೇ, ಈ ಒಂದು ಸೇವೆ ನಮ್ಮನ್ನು ಜಾತಿ ಧರ್ಮ ಅಂತಸ್ತು ಇದನ್ನು ಮೀರಿ ಸಮಾಜದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನೀಡ್ತಾ ಇದೆ. ನಾವೆಲ್ಲರೂ ಆ ದೇವರ ಮಕ್ಕಳು, ಎಲ್ಲರೂ ಸಮಾನರು. ನಾವು ಒಂದು ಧರ್ಮಕ್ಕೆ ನಾವು ಸೀಮಿತವಾಗಿ ಇರಬಹುದು, ಅದು ನಮ್ಮ ಜೀವನ. ನಮ್ಮ ಬಾಲ್ಯದಿಂದ ಆ ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಆದರೆ ನಿಜವಾದ ಧರ್ಮ ಯಾವುದು? ಮಾನವ ಧರ್ಮ. ಆ ಮಾನವ ಧರ್ಮಕ್ಕೆ ಮಿಗಿಲಾದ ಧರ್ಮ ಬೇರೊಂದಿಲ್ಲ. ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಈ ಶಾಲೆ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದೆ. ಮತ್ತು ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಮತ್ತು ಎನೋಪ ಹಾಸ್ಪಿಟಲ್ ಅವರು ಎಲ್ಲರೂ ಸೇರಿ ಇಂಥ ಒಂದು ಸ್ಮರಣೀಯ ಸೇವೆಯನ್ನು ಮಾಡಿದಂಥ ನಿಜವಾಗಿ ಪ್ರಶಂಸನೀಯ. ಆದ್ದರಿಂದ ನಾನು ಎಲ್ಲರಿಗೂ ಶುಭ ಹಾರೈಸ್ತೇನೆ. ನಾವು ಇಲ್ಲಿ ಇರುವವರು ಯಾರಾದರೂ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಹೆದರ್ತಾರಾದರೆ ನಾನು ಹೇಳ್ತೇನೆ, ನಿಮಗೆ ಬ್ಲಡ್ ಡೊನೇಷನ್ ಮಾಡೋದು ಒಳ್ಳೆಯದು. ಯಾವಾಗ ನಮ್ಮ ಬ್ಲಡ್ ಸ್ವಲ್ಪ ಖಾಲಿ ಆಗ್ತದೆ, ಹೊಸ ರಕ್ತ ಪ್ರೊಡ್ಯೂಸ್ ಆಗ್ತದೆ, ನಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ. ಹಾಗೂ ನಮಗೆ ಜೀವನದಲ್ಲಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ನಾವೊಂದು ಸೇವೆ ಮಾಡಿದ್ದೇವಲ್ವ ಅಂತ ಹೇಳಿ ತುಂಬ ಸಮಾಧಾನ ಆಗ್ತದೆ. ಎಲ್ಲ ಯುವ ಜನರಿಗೆ ನಾನು ಕರೆ ನೀಡ್ತೇನೆ, ಹೆದರಬೇಡಿ. ಬೇರೆಯವ್ರಿಗೆ ಏನಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಇವತ್ತು ಮನಸ್ಸಿದ್ರೆ ರಕ್ತದಾನ ಮಾಡಿ. ನಿಮ್ಮ ಆರೋಗ್ಯ ಒಳ್ಳೆಯದಾಗುವುದು, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವುದು, ಹಾಗೂ ನಿಮ್ಮ ಜೀವನದಲ್ಲಿ ನಿಮಗೆ ನೆಮ್ಮದಿ ಆಗುವುದು. ಈ ಮಾತುಗಳನ್ನು ಹೇಳಿ ಈ ಕಾರ್ಯಕ್ಕೆ ನಾನು ಶುಭ ಹಾರೈಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸರ್ವರಿಗೂ ಧನ್ಯವಾದಗಳು. ಜಾತಿ ಧರ್ಮ ಅಂತಸ್ತು ಇದನ್ನು ಮೀರಿ ಇದೊಂದು ಸಮಾಜದ ಸೇವೆ. ರಕ್ತದಾನ ಮಾಡುವುದು ತೃಪ್ತಿದಾಯಕವಾದಂತಹ ಕೆಲಸವಾಗಿದೆ. ಇಂತಹ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಶುಭ ಹಾರೈಸಿದಂತಹ ತಮಗೆ ವಂದನೆಗಳು. ರಕ್ತದಾನ ಮಾಡಿ ಜೀವ ಉಳಿಸಿ. ಮಾನವನ ರಕ್ತ ಅಮೃತಕ್ಕೆ ಸಮಾನವಾಗಿದ್ದು ರಕ್ತದಾನ ಮಹಾದಾನಗಳಲ್ಲಿ ಒಂದಾಗಿದೆ. ರಕ್ತದಾನ ಮಾಡಿ ಮಾದರಿಯಾಗುವಂತಹ ಮನವಿರಲಿ. ಶ್ರೇಷ್ಠ ದಾನವೆಂದು ಜನಜನಿತ ಇಡೀ ಜಗತ್ತಿನಲ್ಲಿ ಹಾನಿಯಾಗದೆ ಆರೋಗ್ಯವು ವೃದ್ಧಿ ಶುದ್ಧತೆಯಲ್ಲಿ ಪರರ ರಕ್ಷಣೆಗೆ ನೇರವಾಗಿ ಸಂಭ್ರಮಿಸಿ ಖುಷಿಯಲ್ಲಿರುವಂತಹ ಇಲ್ಲಿ ನೆರೆದಿರುವಂತಹ ರಕ್ತದಾನಿಗಳಿಗೆ ಯಾರಿಗಾದರೂ ಹೊರಡಲು ಏನಾದರೂ ಹೋಗ್ಲಿಕ್ಕೆ ಇದ್ದರೆ ಅದಕ್ಕಿಂತ ಮೊದಲು ರಕ್ತದಾನವನ್ನು ಮಾಡಲು ಆಚೆ ಶಾಲೆಯ ಬಲಬದಿಗೆ ಇರುವಂತಹ ಬಿಲ್ಡಿಂಗ್ಗೆ ಹೋಗಿ ರಕ್ತದಾನವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ಇದೀಗ ಇನ್ನೋರ್ವ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿದಂತಹ ಲಯನ್ ರೋಷನ್ ಡಿಸೋಜಾ ಇವರಿಂದ ಒಂದೆರಡು ಹಿತನುಡಿಗಳು. ನಿತ್ಯದ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಪೆರ್ಮನೂರ್ ಇದರ ಜಂಟಿ ಆಶ್ರಯದಲ್ಲಿ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಎನ್ಎಫ್ಐ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಹಾಗೂ ರಕ್ತನಿಧಿ ವಿಭಾಗ ಎನ್ಎಫ್ಐ ಆಸ್ಪತ್ರೆ ದರ್ಲಕಟ್ಟೆ ಇವರ ಸಹಕಾರದಿಂದ ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಆಯೋಜಿಸಿದ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶಾಲೆ ಸಂಚಾಲಕರಾದ ಹಾಗೂ ಪೂಜಾ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ಆಂಟೋನ್ ಲಸ್ಟೋದರ್ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದ ಅತಿ ವಂದನೀಯ ಪೂಜಾ ಧರ್ಮಗುರುಗಳಾದ ಫಾದರ್ ಆಂಟೋನಿ ಜಾರ್ಜ್ ಪಿಂಟೋರ್ ಅವರಿಗೆ, ಹಾಗೂ ಲಯನ್ಸ್ ಹಾಗೂ ಲಿಯೋ ಕ್ಲಬ್ಬಿನ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಎನ್ಎಫ್ಐ ಆಸ್ಪತ್ರೆಯ ವೈದ್ಯರಿಗೆ, ಸಿಬ್ಬಂದಿಯವರಿಗೆ, ಶಾಲೆಯ ಮುಖ್ಯ ಪ್ರಧಾನಿ, ಶಿಕ್ಷಕ ವೃಂದದವರಿಗೆ ಹಾಗೂ ಸಿಬ್ಬಂದಿಯವರಿಗೆ ಹಾಗೂ ಇಲ್ಲಿ ನೆರೆದ ಎಲ್ಲರಿಗೂ ಈ ದಿನದ ಶುಭ ನಮನಗಳು. ಮೊದಲಿಗೆ ನಾನು ನಿತ್ಯದರ್ ಆಂಗ್ಲ ಮಾಧ್ಯಮ ಶಾಲೆಯವರು ಈ ವರ್ಷ ಬೆಳ್ಳಿ ಹಬ್ಬ ಆಚರಿಸುವ ಸಂದರ್ಭದಲ್ಲಿ ಅವರಿಗೆ ಶುಭ
ಹಾರೈಸುತ್ತೇನೆ. ಕಾರ್ಯಕ್ರಮದ ಭಾಗವಾಗಿ ಇಂದು ರಕ್ತದಾನ ನಡೆಯುವುದು. ದಾನದಲ್ಲಿ ಶ್ರೇಷ್ಠವಾದ ರಕ್ತದಾನ. ಸಾಮಾನ್ಯವಾಗಿ ರಸ್ತೆ ಅಪಘಾತವಾದಾಗ, ಜ್ವರ ಬಂದಾಗ, ಹಿಮೋಗ್ಲೋಬಿನ್ ಕಡಿಮೆಯಾದಾಗ, ರಕ್ತದ ಕಣಗಳು ಕಡಿಮೆಯಾದಾಗ ರಕ್ತವನ್ನು ವ್ಯಕ್ತಿಗೆ ನೀಡುವ ಸಂದರ್ಭ ಬರುತ್ತದೆ. ಆ ಸಮಯದಲ್ಲಿ ರಕ್ತ ನೀಡುವ ವರ್ಗ ಮತ್ತು ರಕ್ತ ಪಡೆಯುವವರ ರಕ್ತದ ವರ್ಗ ಒಂದೇ ಇದ್ದರೆ ಮಾತ್ರ ರಕ್ತ ದಾನ ಮಾಡಲು ಸಾಧ್ಯ. ಆವಾಗ ರಕ್ತವನ್ನು ಪಡೆಯಲು ನಾನಾ ರೀತಿಯ ಸಮಸ್ಯೆಗಳು ಉದ್ಭವವಾಗುತ್ತದೆ. ರಕ್ತದ ಶೇಖರಣೆಯೂ ಇರುವುದಿಲ್ಲ. ಆದುದರಿಂದ ನಾವು ರಕ್ತವನ್ನು ದಾನ ಮಾಡುವ ಮೂಲಕ ಜೀವವನ್ನು ಉಳಿಸುವ. ಎರಡನೇದ ಕಾರ್ಯಕ್ರಮವಾಗಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ. ಆರೋಗ್ಯವು ನಮ್ಮ ಕೈಯಲ್ಲಿದೆ. ಆರೋಗ್ಯ ಕಾಪಾಡುವ ಜವಾಬ್ದಾರಿ ನಮ್ಮದಾಗಿದೆ. ನಾವು ಸೇವಿಸುವ ಆಹಾರ ಪದ್ಧತಿಯಿಂದ ಹಾಗೂ ಅತಿ ಕೆಲಸದ ಒತ್ತಡದಿಂದ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವ ಸಂಭವವಿದೆ. ಸಾಮಾನ್ಯವಾಗಿ ನಮ್ಮ BP, ಶುಗರ್, ಕೊಲೆಸ್ಟ್ರಾಲ್ ಸರಿ ಇದೆ ಎಂದು 6 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಬೇಕೆಂದು ವೈದ್ಯರು ಸಲಹೆ ಕೊಡ್ತಾರೆ. ಅದರಂತೆ ನಾವು ಇಂದು ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿ ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳಿ ಮಗದೊಮ್ಮೆ ನಿತ್ಯದ ಶಾಲೆಗೆ ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಧನ್ಯವಾದಗಳು ಸರ್. ಇದೀಗ ಶ್ರೀಯುತ ಅರುಣ್ ಡಿಸೋಜ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಇವರು ವೇದಿಕೆಗೆ ಬಂದು ಆಸೀನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಇವರಿಗೆ ಶಿಕ್ಷಕಿ ಐರಿನ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಇದೀಗ ಎನಪಯ ಆಸ್ಪತ್ರೆಯ ರಕ್ತನಿಧಿ ಬ್ಯಾಂಕ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಲಕ್ಷ್ಮಿ ಇವರಿಂದ ಒಂದೆರಡು ಹಿತನುಡಿಗಳು. You all gathered here. I'm honored to be speaking today about the life-saving gift of blood donation. As a doctor, I have witnessed first-hand impact that blood donation has on patients' lives, from emergency surgeries to cancer treatments. Every pint of blood can save up to 3 patients' lives, and making each of you a hero to someone. So I urge everyone to roll up your sleeves and donate blood today, and you'll be a hero to someone. So everybody, it's a selfless act that will bring hope and healing to those who are in need of blood. So together, let's make a difference, and please do come forward to donate blood. Thank you. ವಂದನೆಗಳು ಡಾಕ್ಟರ್. ಇದೀಗ ಇನ್ನೋರ್ವ ಡಾಕ್ಟರ್ ಮೊಹಮ್ಮದ್ ಶಾಹಿಲ್ ಇವರಿಂದ ಒಂದೆರಡು ಹಿತನುಡಿಗಳು. Morning to everyone present here. Today here in the camp we are trying to give basic regular checkup for BP and hypertension. If we are not controlling our BP and hypertension in the prior stage, it can lead to many disadvantages like we all are suffering from high BP and blood pressure mainly due to our lifestyle, not following proper diet. So here we are trying to priorly find the condition if you are having this and knowing that your health is good. High BP can cause organ damage, stroke, heart failure, etc. So I request everyone to present here to take advantage of today's camp. Thank you. ಝೋನಲ್ ಚೇರ್ಮನ್ ಪರ್ಸನ್ ಲಯನ್ ಕರುಣಾಕರ್ MH ಇವರಿಂದ ಹಿತನುಡಿಗಳು. It's a lovely morning and it's raining. Some might be cursing the rain, but the weather is fantastic. I've come from Mangalore. I'm in Lions Club Kankanadi Padil. I'm the zone chairperson, and Permanur Club comes under me. So first of all, I congratulate Nityadar School for coming forward to do this lovely camp along with the Enapaya and our Lions Club Permanur and Leo Club also. Like distinguished guests, Father Pinto and I think Father Lasrado left. Yeah, and all PTA members and HM also. Even I am a blood donor. I finished my count is 70. Actually, I was honored by state government, and when I finished 25,
I was honored by then Chief Minister Dr. Veerappa Moily. In those days, the Father Mullah's was the first blood bank, and there was no awareness actually. ಬ್ಲಡ್ ಕೊಡಲಿಕ್ಕೆ ಯಾರನ್ನು ಕರೆದ್ರೆ ಎಲ್ಲರೂ ಸಹ ಓಡೋದು, ಎಂಗ್ಲನ್ ಕೆರ್ಪಾರ ಮಾರ ಬ್ಲಡ್ ತಂದೊಂದು ಕೊರ್ರೆ ಅಪ್ಪುಜಿ. ಬಟ್ ಇಟ್ ವಾಸ್ ಫನ್. ಐ ಸ್ಟಾರ್ಟೆಡ್ ಮೈ ಚಾರಿಟಿ by first it was like in Angular Church. I am from Nagori basically, so we were roaming around on Sunday and there was a blood camp, and myself and my friend, and we went and saw what's happening there, and everybody was giving like blood. Only few was there, I think only 20 was there in such a big group, and we thought, okay, dadapun mare kotka blood konda dadapun. So we went and gave the blood and we felt happy, and that time it was 6 months. We have to give after 6 months. Now every 3 months we can give. So we gave the blood, and after 6 months the date is over, we get a call from hospital. Onji balenchin chatand batal blood korpara. Okay, korka. So we started that, and we made it a hobby, and we like it was the time, and it went on. And blood donating is always a good donation. You don't have to spend, you're just giving your blood. Within hour or 3 hours the new cells will be created and the blood regains. Those days it was 200 ml, now it is 300, I think so. So it was fun. No, always some of them feel what blood kordavaka ಕೆಲವರು ಮಗುರುವೆ ಪೋಡಿದೆ ಹೆಚ್ಚ ಪೊಂಜೋಲು ಪಂಡಾಕ್ಲ ಹಿಮೋಗ್ಲೋಬಿನ್ ನಾವು ಪುರಂಚೂರು ಲೋ ಹೋಗ್ಕೊಂಡು. ಸೊ ಆಲ್ವೇಸ್ ಮೇಕಪ್ ಯರ್ ಮೈಂಡ್, ಯಾರು ಕೊರ್ರೆನೇ ಬರ್ಪೆ ಏರನಾಳ ಸೇವ್ ಮನ್ಪೆ ಪಂಡ ನಿಖಲ್ ಕೊಡ್ತಿನ ಬ್ಲಡ್ಗೆ ನಿಕ್ಲಿಗೆ ಥ್ಯಾಂಕ್ಸ್ ಪನ್ನೋಡು ಬಂದಿಚ್ಚು ಆ ದೇವರ್ತು ಒಂದು ಪೇರು ಆರು ಒಂಜಿ ಹತ್ರ ಒಂಜಿ ರೀತಿ ನಿಕ್ಲಿಗೆ ಹೆಲ್ಪ್ ಮನ್ಪೇರು. ನಮ್ಮ ಇನ್ನೂ ನಿಂಚ ಯಾನ್ ಬ್ಲಡ್ ಕೊರಿಯ ಮಾರೆ ಆಕಲ್ ಥ್ಯಾಂಕ್ಸ್ ಎಲ್ಲ ಕೊರ್ಜಾರು ಒಂಜಿದಲ್ಲ ಅಪ್ರಿಷಿಯೇಷನ್ಲ ಇಚ್ಚಿ ನಿಕಲ್ ಬ್ಲಡ್ ಕೊರ್ಲೆ ನಿಕಲ್ ಸೀದಾ ನಡ್ತೊಂದು ಪೋಲೆ ನಿಕ್ಲೆ ಗಿಫ್ಟ್ಲ ಬಡ್ಸಿ ದಾಲ ಬಡ್ಸಿ ಆಯ್ಕೆ ಬ್ಲೆಸ್ಸಿಂಗ್ಸ್ ಉಂಡು ಬೇತೆ ರೀತಿಯದು. ನಮ್ಮ ಇಲ್ಲಾಡಿ ಏರಿಗಳೈತೆ ದಾಲ ಆಂಡ ಐತೆ ದಾಲ ಆಕ್ಸಿಡೆಂಟ್ ಆತಡ ದಾಲ ಎಮರ್ಜೆನ್ಸಿ ಪೋರ್ ನಮ್ಮ ಉಪ್ಪುಜ ಅಪ್ಪಾಗ ಏರಾಂಡಲ ಒಂಜಿ ಥರ್ಡ್ ಪರ್ಸನ್ ನಂಗೆ ಗುರ್ತೈಜ್ ಜನಕ್ಕೂ ಬರ್ತದ ಬ್ಲಡ್ ಕೊಡ್ದು ಒಪ್ಪೇರು. ದಟ್ ಈಸ್ ದಿಸ್ ಒನ್ ಬ್ಲೆಸ್ಸಿಂಗ್ಸ್. ನಮ್ಮ ಕೊಡ್ತಿನಕ್ಕಲೇ ಕೊರೋಡು ಅವೇ ಫಾದರ್ ಪನ್ಲೆಕ್ಕ ಇಲ್ಲದಕ್ಕಲು ಕೇನಾಗ ಇಜ್ಜಪ್ಪ ಆಯ್ ಮಗಕ್ಕೆ ಮುರಣಿ ಅವು ಆಂಡು ಒಂದು ಆಂಡು ಆಯ್ ಕೊರ್ರೆ ಹಾಕುಜಿ ಮೇ ಕೊರ್ರೆ ಹಾಕುಜಿ ಬೇತಕ್ಕಲು ಕೊರ್ನಾಗ ಹಾಕ್ಲಿಕ್ಕೆ ಭಾರಿ ಖುಷಿ ಆಪಣ ಹಾಕಲು ಕೊಡ್ದು ಪೋಯಾರತ್ತ ಅಂಚೆ ಇಂಚ. ಸೊ ಆಲ್ವೇಸ್ this type of service is always best, and I really congratulate Nityadar School and Lions Club Permanur for doing still more, and Lions is always open for this type of service, and thank you very much for giving me an opportunity as a zone chairperson Permanur Club. I really thank you. ಅದೇ ರೀತಿ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿದಂತಹ ಲಯನ್ ರೋಷನ್ ಡಿಸೋಜಾ ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಡಾಕ್ಟರ್ ಮೊಹಮ್ಮದ್ ಶಾಹೀನ್ ಇವರಿಗೂ ನೆನಪಿನ ಕಾಣಿಕೆಯನ್ನಿಟ್ಟು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಝೋನಲ್ ಚೇರ್ಪರ್ಸನ್ ಲಯನ್ ಕರುಣಾಕರ್ MH ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದಂತಹ ಸ್ಥಾನ. ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗೊಟ್ಟು ಈ ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿಯಿಟ್ಟು ಆಗಮಿಸಿದ ಯಶಸ್ವಿಗೆ ಕಾರಣಕರ್ತರಾದಂತಹ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಲು ಬರಲಿದ್ದಾರೆ ನಮ್ಮ ಶಾಲಾ ಸಹಶಿಕ್ಷಕಿ ಐರಿನ್ ಇವರು. ಜೀವನ ಉಳಿಸಬಹುದು, ಆದರೆ ಒಂದು ಹನಿ ರಕ್ತದಾನದಿಂದ ಜೀವವನ್ನು ಬೆಳಗಿಸಬಹುದು. ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಪೆರ್ಮನೂರು ಇವರ ಜಂಟಿ ಆಶ್ರಯದಲ್ಲಿ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ, ಎನಪಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಹಾಗೂ ರಕ್ತನಿಧಿ ವಿಭಾಗ, ಎನಪಯ ಆಸ್ಪತ್ರೆ ದೇರಳಕಟ್ಟೆ ಇವರ ಸಹಕಾರದಿಂದ
ನಮ್ಮ ನಿತ್ಯಾದರ ಶಾಲೆಯಲ್ಲಿ ನಡೆಯಲಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಶಾಲಾ ಸಂಚಾಲಕರಾದ ಅತಿ ವಂದನೀಯ ಗುರುಗಳಾದ ಆಂಟನಿ ರಸ್ರಾದು ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ನಾನು ನಮ್ಮ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಾಗೂ ತಮ್ಮ ಹಿತನುಡಿಗಳಿಂದ ನಮ್ಮನ್ನು ಪ್ರೇರೇಪಿಸಿದ ಸೇಂಟ್ ಜೋಸೆಫ್ ಸೆಮಿನರಿ ಜೆಪ್ಪು ಇಲ್ಲಿನ ಪ್ರಾಧ್ಯಾಪಕರಾದ ಅತಿವಂದನೀಯ ಧರ್ಮಗುರುಗಳಾದ ಆಂಟನಿ ಪಿಂಟೋ ಇವರಿಗೆ ಶಾಲಾಡಳಿತ ಮಂಡಳಿಯ ಪರವಾಗಿ ಮನದಾಳದ ವಂದನೆಗಳು. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾಗಿರುವ ಲಯನ್ಸ್ ಸೇವಾ ಚಟುವಟಿಕೆ ಅಧ್ಯಕ್ಷರಾಗಿರುವ ವಕೀಲರಾದ ಶ್ರೀ ಲಯನ್ ರೋಷನ್ ಡಿಸೋಜಾ ಇವರಿಗೆ ಆತ್ಮೀಯ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ ಜಸಿಂತ ಮೆಂಡೋನ್ಸಾ ಇವರಿಗೂ ಪ್ರೀತಿಪೂರ್ವಕ ವಂದನೆಗಳು. ನಿತ್ಯಾದರ್ ಚರ್ಚ್ನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಜಾನ್ ಮಂತೇರೋ ಇವರ ಅನುಪಸ್ಥಿತಿಯಲ್ಲಿ ಹಾಗೂ ಶಾಲಾಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಅರುಣ್ ಡಿಸೋಜಾ, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೂ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಸತತವಾಗಿ ಶ್ರಮಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಪ್ರಮಿಳಾ ರೊಡ್ರಿಗಸ್ ಇವರಿಗೂ ಮನದಾಳದ ವಂದನೆಗಳು. ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀ ವೆಂಕಟೇಶ್, ಸಹ ಕಾರ್ಯದರ್ಶಿ ಶ್ರೀ ಜೀವನ್ ಪೆರಾವೋ ಹಾಗೂ ಸ್ವಯಂ ಸೇವಕರಾಗಿ ಶ್ರಮಿಸುತ್ತಿರುವ ಎಲ್ಲ ಸದಸ್ಯರಿಗೂ ಹೃದಯಸ್ಪರ್ಶಿ ವಂದನೆಗಳು. ಇಂದಿನ ಈ ಕಾರ್ಯಕ್ರಮ ನಡೆಯಲು ನಮಗೆ ಸಹಕಾರ ನೀಡಿದ ಲಯನ್ ಹಾಗೂ ಲಿಯೋ ಕ್ಲಬ್ನ ಝೋನಲ್ ಚೇರ್ಪರ್ಸನ್ ಕರುಣಾಕರ್ ಎಂಎಚ್, ಕಾರ್ಯದರ್ಶಿ ಲಯನ್ ಶಾಂತಿ ಡಿಸೋಜಾ, ಕೋಶಾಧಿಕಾರಿ ಲಯನ್ ರೋಹನ್ ಹಾಗೂ ಅಗತ್ಯವಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲು ನಮಗೆ ಮಾರ್ಗದರ್ಶನ ನೀಡಿದ ಲಯನ್ ಪ್ರಶಾಂತ್ ಹಾಗೂ ಎಲ್ಲ ಸದಸ್ಯರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೀವಿ. ಅಂತೆಯೇ ಇಂದು ನಮ್ಮೊಂದಿಗಿದ್ದು ನಮಗೆ ಸಹಕರಿಸುತ್ತಿರುವ ಎನಪೋಯ ಆಸ್ಪತ್ರೆಯ ರಕ್ತನಿಧಿ ಬ್ಯಾಂಕ್ನ ಮುಖ್ಯಸ್ಥರಾದ ಡಾಕ್ಟರ್ ಲಕ್ಷ್ಮಿ, ಡಾಕ್ಟರ್ ಮೊಹಮ್ಮದ್ ಸಾಹಿಲ್, ಶ್ರೀಮತಿ ದಿವ್ಯಜ್ಯೋತಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ನಾವು ಚಿರಋಣಿಗಳಾಗಿದ್ದು ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ರಕ್ತದಾನವೇ ಶ್ರೇಷ್ಠ ದಾನ ಎಂದರಿತು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನೀಯಲು ಇಲ್ಲಿಗೆ ಆಗಮಿಸಿದ ಇಂದಿನ ಕೇಂದ್ರ ಬಿಂದುಗಳಾಗಿರುವ ಎಲ್ಲ ದಾನಿಗಳಿಗೂ ಹೃದಯದಂತರಾಳದ ಕೃತಜ್ಞತೆಗಳು. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸುಶಾಂತ್ ಹಾಗೂ ಎಲ್ಲ ಸದಸ್ಯರಿಗೂ ಆತ್ಮೀಯ ವಂದನೆಗಳು. ನಮ್ಮ ಶಾಲಾ ಶಿಕ್ಷಕ ಶಿಕ್ಷಕೇತರ ವರ್ಗದವರಿಗೂ ಸ್ವಯಂ ಸೇವಕರಾಗಿ ನಮಗೆ ಸಹಕರಿಸುತ್ತಿರುವ ನಮ್ಮ ಶಾಲಾ ಸ್ಕೌಟ್ ಗೈಡ್ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ವಂದನೆಗಳು. ನಮ್ಮ ಶಾಲೆಯ ಎಲ್ಲ ಹೆತ್ತವರು ತಮ್ಮ ತುಂಬು ಸಹಕಾರವನ್ನಿತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಲ್ಲದೆ ಹಲವಾರು ರಕ್ತದಾನಿಗಳು ನಮ್ಮೊಂದಿಗಿದ್ದಾರೆ. ಇವರೆಲ್ಲರಿಗೂ ಹೃದಯಸ್ಪರ್ಶಿ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರಾದ ಶ್ರೀ ಅಬುಬಕರ್ ಸಿದ್ದಿಕ್ ಧ್ವನಿವರ್ಧಕ ಹಾಗೂ ತಾಂತ್ರಿಕ ಸಹಾಯವನ್ನು